ಮಾಡ್ತದೆ. ಎಸ್ ತಂಡಗಳು ವಿಟ್ಲ ಅವರದ್ದು ಬಕ್ಕ ದೀಕ್ಷಿತ್ ಅವರೇ, ರಶ್ವಿನ್ ಕುಂಜಾರು, ಸವಿನ್ ಕುಂಜಾರು ದದಿದ್ರು ಅಗ್ರೊಟ್ಟಿಗೆ ಒಂದು ಪಿರೋಡು ರಶ್ವಿನ್ ಸವಿನ್ ದೀಕ್ಷಿತ್ ಅವರೇ, ರಶ್ವಿನ್ ಕುಂಜಾರು ಸವಿನ್ ಕುಂಜಾರು. ಸೊ ಒಂದು ಸಂಘಟಕರೇ ರಶ್ವಿನ್ ಒಂದು ನಿಮಿಷ, ಸವಿನ್ ಸಂಘಟಕರೇ ಒಂದು ನಿಮಿಷ, ಸವಿನ್ ಒಂದು ನಿಮಿಷ ಬರೋಡಿ. ಸಂಘಟಕರೇ ಕಾರ್ಯಕ್ರಮದಲ್ಲಿ ಶುಭ ಹಾರೈಕೆ ಏನಾದರೂ ಇದೆಯಾ? ಕ್ರೀಡಾಪಟುಗಳಿಗೆ ಅಂತಿಮ ಶುಭ ಹಾರೈಕೆ ಕಾರ್ಯಕ್ರಮ ಇದೆ ಅಲ್ವಾ? ಇದೆ ಇದೆ. ಎಸ್, ಓಕೆ. ಹಾಗಾದ್ರೆ ತಂಡಗಳು ಬನ್ನಿ, ಇಲ್ಲಿ ಮತ್ತೆ ನಮಗೆ ವಿರಾಮ ಇದೆ. ಸೊ ಎರಡು ತಂಡಗಳು ಬರಬೇಕು. ಅಟ್ಯಾಕರ್ಸ್ ವಿಟ್ಲ, ಅಟ್ಯಾಕರ್ಸ್ ವಿಟ್ಲ, ಅಟ್ಯಾಕರ್ಸ್ ವಿಟ್ಲ ತಾವುಗಳು ವೇದಿಕೆಯ ಮುಂಭಾಗದಲ್ಲಿರುವಂತಹ ಕರುಣೋದಯ ಮ್ಯಾಚ್ ಅಂಕಣಕ್ಕೆ ತಾವುಗಳು ಬರಬೇಕಾಗಿದೆ. ಆತ್ಮೀಯ ಸ್ವಾಗತಗಳನ್ನ ನಾವುಗಳು ಬಯಸಿಕೊಳ್ಳಿಕ್ಕಿದ್ದೇವೆ. ಸುವನ್ 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 ಕುಂಜಾರು, ಸುವನ್ ಸುವನ್ ಕುಂಜಾರು ಕೂಡ ಬರಬೇಕು. ತಾವು ಕೂಡ ಆ ಕುಟುಂಬದ ಸದಸ್ಯ. ನಾವು ಯಾಕೆ ಇಲ್ಲಿ ಹೇಳ್ತಿದ್ವಿ ಅಂದ್ರೆ, ಒಂದು ಕೊಂಬು ವಾದನ ಮಾಡಬೇಕಿದ್ರೆ ಆ ಕಲೆ ಯಾರಿಗೂ ಆಗುದಿಲ್ಲ. ಇಲ್ಲಿ ನಾವು ಕೊಂಬು ನೀಡ್ತೇವೆ. ಕೊಂಬನ್ನು ಯಾರಾದ್ರೂ ಸ್ಪಷ್ಟವಾಗಿ ಓದಿದ್ರೆ 1,000 ರೂಪಾಯಿ ನಾವು ಕೂಡ ಕೊಡ್ತೇವೆ ಇಲ್ಲಿಂದ. ಯಾಕೆಂದ್ರೆ ಅದು ಆಗುವಂಥದ್ದಲ್ಲ. ಆದ್ರೆ ಅದರ ಆ ಒಂದು ವಾದನ ಮಾಡಬೇಕಿದ್ರೆ ಅದು ಕಷ್ಟವಿದೆ. ನಾನು ಕೂಡ ಅವರ ಜೊತೆ ಇರುವಾಗ ಅದನ್ನು ಪ್ರಯತ್ನ ಮಾಡಿದೆ, ಅದು ಆಗುವಂಥದ್ದಲ್ಲ. ಅದಕ್ಕೆ ಅದರದಾದ ಕಲೆ ಇದೆ, ಅದು ಪರಂಪರೆಯಿಂದ ಬರುವಂತ ಆಶೀರ್ವಾದ ಕೂಡ ಬೇಕಾಗಿದೆ. ಈ ಫ್ಯಾಮಿಲಿ ನಮಗೆ ಇಡೀ ಗ್ರಾಮದಲ್ಲಿ, ತಾಲೂಕಿನಲ್ಲಿ ಕೂಡ ಮದುವೆ ಸಮಾರಂಭ ಇದ್ರು ಕೂಡ ಇವರೇ ಓದುವಂಥದ್ದು. ಇವರು ಪ್ರವೀಣ್ ಕುಂಜಾರು, ಇವರು ರವಿರಾಜ್ ಕುಂಜಾರು ಅಂತೇಳಿ. ಇವರ ಅಣ್ಣನ ಮಕ್ಕಳಾದ ಸವಿನ್ ಕುಂಜಾರು ಮತ್ತು ರಶ್ವಿನ್ ಕುಂಜಾರು ಮುಂದುವರಿದ ಭಾಗವಾಗಿ ಇವರು ಕೂಡ ವಾದನ ಮಾಡ್ತಾರೆ. ಪ್ರಥಮವಾಗಿ ಇವರು ವಾದನ ಮಾಡ್ತಾರೆ, ತದನಂತರ ಇವರ ಮುಂದುವರೆದ ಭಾಗದ ಇಬ್ಬರು ಕೂಡ ವಾದನ ಮಾಡ್ಲಿಕ್ಕಿದ್ದಾರೆ. ಅದರ ಜೊತೆ ಸುವನ್ ಕುಂಜಾರು ಇದೇ ಕುಟುಂಬ ಸದಸ್ಯ, ಅವನು ಕೂಡ ಇದರ ಪ್ರಯತ್ನದಲ್ಲಿ ಇದ್ದಾನೆ. ಯಾಕೆಂದ್ರೆ ಮೂವರು ಕೂಡ ಒಬ್ರು ಎಜುಕೇಟೆಡ್ ಹುಡುಗರು. ಯಾಕೆಂದ್ರೆ ಸವಿನ್ ಕುಂಜಾರು MCA ಪದವೀಧರ, ರಶ್ವಿನ್ ಕುಂಜಾರು ಕೂಡ BE ಪದವೀಧರ. ಆದ್ರೂ ಕೂಡ ತಮ್ಮ ಪರಂಪರೆಯಿಂದ ಬಂದ ಕಲೆಯನ್ನು ನಾವು ಮುಂದುವರಿಸ್ತೇವೆ ಎನ್ನುವ ಉದ್ದೇಶದಿಂದ ಇಲ್ಲಿ ದೇವಸ್ಥಾನ ಆಗಿರ್ಲಿ ಅಥವಾ ದೈವಸ್ಥಾನ ಇರಲಿ, ತಮ್ಮ ಚಿಕ್ಕಪ್ಪ ಇಲ್ಲದಿದ್ದರೆ ಇವರೇ ಮುಂದುವರಿಸಿಕೊಂಡು ಹೋಗುವಂತ ಒಂದು ಕೆಲಸ ಕಾರ್ಯ ಮಾಡ್ತಿದ್ದಾರೆ. ಇದಕ್ಕೆ ವಿಶೇಷವಾದ ಒಂದು ಚಪ್ಪಾಳೆ ಮೂಲಕ ಇವರಿಗೆ ಅಭಿನಂದಿಸಬೇಕು ದಯವಿಟ್ಟು. ಇದೀಗ ಜುಗಲ್ಬಂದಿ ಪ್ರಥಮವಾಗಿ ರವಿರಾಜ್ ಕುಂಜಾರು. ಇದು ಕೇಳಿ ತಗೊಳ್ಳೋದಲ್ಲ, ಚಪ್ಪಾಳೆ ಬರ್ಲಿ, ಗಟ್ಟಿ ಚಪ್ಪಾಳೆ ಬರ್ಲಿ. ಬಹಳಷ್ಟು ಚಿಕ್ಕಪ್ಪರ ಕೋರಿಕೆಯಂತೆ ಸವಿನ್ ಕುಂಜಾರ್ ಮತ್ತು ರಶ್ವಿನ್ ಕುಂಜಾರ್, ಸವಿನ್ ಮತ್ತು ರಶ್ವಿನ್. ಪ್ರಥಮವಾಗಿ ಸವಿನ್.
ಧನ್ಯವಾದಗಳು. ಯಾರಾದ್ರೂ ತಾನಿಗೆ ಓದ್ಲಿಕ್ಕೆ ಬರ್ತದೆ, ನಾನು ಓದ್ತೇನೆ ಅಂತ ಹೇಳಿದ್ರೆ ಬನ್ನಿ. ಇದೇ ರೀತಿ ಓದಿ 1,000 ರೂಪಾಯಿ ಸಂಘಟನೆ ಕಡೆಯಿಂದ ನಿಮಗೆ ಇರ್ತೀವಿ. ದಯವಿಟ್ಟು ಮುಂದಿನ ಪಂದ್ಯಕ್ಕೆ ಫೈನಲ್ ಪಂದ್ಯ, ದಯವಿಟ್ಟು ಫೈನಲ್ ಪಂದ್ಯಕ್ಕೆ ಶ್ರೀರಾಮ್ ಎಸ್ ಪಟ್ನೂರು ಮತ್ತು ನೋಡಿ ಕರೆಯನ್ನು ಕೊಟ್ಟಿದ್ದೇವೆ, ಆಗ್ಲೇ ಕರೆಯನ್ನು ಕೊಟ್ಟಿದ್ದೇವೆ. ಸಮಯವನ್ನ ವಿಳಂಬ ಮಾಡಬೇಡಿ, ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಸಮಯವನ್ನು ವಿಳಂಬ ಮಾಡಬೇಡಿ. ಈ ಪಂದ್ಯಾಕೂಟ ಮುಗ್ದಾಯದ ಬಳಿಕ ಮತ್ತೆ ನಾವುಗಳು ಕೂಡ ನಮ್ಮ ಕಾರ್ಯಕ್ಕೆ ನಾವುಗಳು ತೆರಳಬೇಕು. ಹಾಗಾಗಿ ತಾವುಗಳು ಕೂಡ ನಮ್ಮ ಜೊತೆ ಸಹಕಾರವನ್ನು ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಹಳ ದೂರದ ಊರಿಂದ ಬಂದಿರುವಂತಹ ತೀರ್ಪುಗಾರರು ಕೂಡ, ಅದ್ರ ಜೊತೆಗೆ ನಾನು ಕೂಡ ತೆರಳಬೇಕಾಗುತ್ತೆ. ಸೊ ಅದೆಲ್ಲ ಸಹಕಾರ ನಿಮ್ಮಲ್ಲಿದೆ. ಸೊ ದಯವಿಟ್ಟು ತಾವುಗಳು ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಸ್, ತಂಡಗಳು ಬರ್ತಾ ಇದೆ. ಎಸ್, ಬನ್ನಿ. ಮತ್ತೆ ತಮ್ಮನ್ನ ಕೊಂಬು ವಾದ್ಯದವರನ್ನ ಬರಮಾಡಿಕೊಳ್ತಾ ಇದ್ದೇನೆ. ಅಂಕಣದ ಮ್ಯಾಟ್ ಅಂಕಣದ ಪ್ರವೇಶ ದ್ವಾರದ ಬಳಿ ತಾವುಗಳು ಬರಬೇಕು. ಬಂಧುಗಳೇ, ಕಬಡ್ಡಿಯ ರಣಾಂಗಣಕ್ಕೆ ತಂಡವನ್ನು ಬರಮಾಡಿಕೊಳ್ಳುವಂತಹ ಶುಭ ಸನ್ನಿಹದತ್ತ ನಾವುಗಳು ಬರಿತಾ ಇದ್ದಾವೆ. ಪ್ರಸ್ತುತ ಶ್ರೀರಾಮ ಫ್ರೆಂಡ್ಸ್ ರಿಜಿಸ್ಟರ್ಡ್ ಪಟ್ನೂರು ರಾಷ್ಟ್ರೀಯದಲ್ಲಿ 11ನೇ ವರ್ಷದ ಅಂಗವಾಗಿ ರೋಟರಿ ಬ್ಲಡ್ ಸೆಂಟರ್ ಮತ್ತು ಕಾಮತ್ ಆಪ್ಟಿಕಲ್ಸ್ ಪುತ್ತೂರು ಇದರ ಸಹಕಾರದೊಂದಿಗೆ ರಕ್ತದಾನ ಶಿಬಿರ, ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಹಿಂದೂ ಬಾಂಧವರ 55 ಕೆಜಿ ವಿಭಾಗದ ಕರುಣೋದಯ ಮ್ಯಾಟ್ ಅಂಕಣದ ಹೊನಲ ಬೆಳಕಿನ ಕೃತಕ ಬೆಳಕಿನ ಪಂದ್ಯಾವಳಿ ಮುಕ್ತಾಯದ ಬಳಿಕ ಇದೀಗ ಸೂರ್ಯ ಬೆಳಕಿನ ಪಂದ್ಯಾವಳಿಯ ಫೈನಲ್ ಫೈನಲ್ ತಂಡವನ್ನ ಅಂಕಣಕ್ಕೆ ಬರಮಾಡಿಕೊಳ್ಳುವಂತಹ ಶುಭ ಸಂದರ್ಭದತ್ತ ನಾವುಗಳು ಬರುತ್ತಾ ಇದ್ದಾವೆ. ಬಂಧುಗಳೇ, 11 ವರ್ಷವೂ ಕೂಡ ಬಹಳಷ್ಟು ಸೊಗಸಾಗಿ ಸಾಗಿ ಬಂದಿತ್ತು ಈ ಒಂದು ಪಂದ್ಯಾಕೂಟ, ಹಿಂದೂ ಬಾಂಧವರ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಕೂಟ. ಈ ವರ್ಷ ಫೈನಲ್ ಪಂದ್ಯಾಕೂಟದ ಪಂದ್ಯಾವಳಿಯಲ್ಲಿ ತಂಡಗಳನ್ನು ಬರಮಾಡಿಕೊಳ್ಳುವಂತಹ ಶುಭ ಸಂದರ್ಭದತ್ತ ಬರುತ್ತಾ ಇದ್ದಾವೆ. ಕಳೆದ ಒಂದು ವಾರದ ಹಿಂದೆಯಷ್ಟೇ ಸೆಮಿಫೈನಲ್ ನಲ್ಲಿ 4ನೇ ಸ್ಥಾನವನ್ನು ಪಡ್ಕೊಂಡಿತ್ತು ತಂಡ, ಅದು ಅಟ್ಯಾಕರ್ಸ್ ವಿಟ್ಲ. ಈ ದಿವಸ ಎಲ್ಲ ಕನಸುಗಳನ್ನ ಕೂಡ ಇಲ್ಲಿ ಸವಾಲಾಗಿ ಎದುರಿಸಿ ಫೈನಲ್ ನಲ್ಲೂ ಕೂಡ ಹಿಂದೂ ಬಾಂಧವರ ಒಂದು ಪಂದ್ಯಾಕೂಟದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಬೇಕೆನ್ನುವಂತಹ ಕನಸನ್ನು ಹೊತ್ತುಕೊಂಡು ಬಂದಿರುವಂತಹ ತಂಡಗಳು ಅತುಲ ಭುಜಬಲ ಪರಾಕ್ರಮವೆರೆದು ಮುನ್ನುಗ್ಗಿದ ಅಡೆತಡೆಗಳನ್ನು ಒಡೆದು ಸಿಟಿಗೆ ತಗೊಂಡು ಗಡಿಯಂತೆ ಗಡಿಯಾಚಕನಿಗೆ ಗರಬಡಿಸುವ ಗಾಂಭೀರ್ಯ ದಾಳಿಗಾರರನ್ನು ಒಳಗೊಂಡಿರುವಂತಹ ತಂಡ ಬರ್ತಾ ಇಲ್ಲ. ಪ್ರಸ್ತುತ ಒಂದು ತಂಡ ಈಗಾಗಲೇ ಆದರ್ಶ ನಾಯಕತ್ವದ ಅಂಕವನ್ನ ಬೇಟೆಯಾಡುವಂತಹ ಆಟಗಾರರನ್ನ ಒಳಗೊಂಡಿರುವಂತಹ ತಂಡಗಳು ಬಂದಿದೆ. ಪ್ರಸ್ತುತ ಇನ್ನೊಂದು ತಂಡ ಅತಿಥೇಯ ತಂಡ ಕೆಜಿ ವಿಭಾಗದಲ್ಲಿ ಅನೇಕ ಸಾಧನೆಗಳ ಮೇಲೆ ಸಾಧನೆಯನ್ನ ಮಾಡಿ 55, 50 ಕೆಜಿ, ಅದೇ ರೀತಿ 60 ಕೆಜಿ ವಿಭಾಗದಲ್ಲೂ ಕೂಡ ಒಂದು ಪ್ರತಿಷ್ಠಿತ ತಂಡ ಎಂದು ಗುರುತಿಸಿಕೊಂಡಿರುವಂತಹ, ಆಡಿದ ಪ್ರತಿಯೊಂದು ಪಂದ್ಯಾಕೂಟದಲ್ಲೂ ಕೂಡ ಆದರ್ಶವೆನಿಸಿದಂತಹ ತಂಡ ಇದೀಗ ತಂಡಗಳಿನ ಅಂಕಣಕ್ಕೆ ಬರಮಾಡಿಕೊಳ್ಳುವಂತಹ ಶುಭ ಸಂದರ್ಭ. ಅಂಕವನ್ನ ಬೇಟೆಯಾಡುವ ರಣಬೇಟೆಗಾರ ಅದು ಮೋಹನ್ ಪಡ್ನೂರು ಒಳಗೊಂಡಿರುವಂತಹ ಅನೇಕ ಪ್ರತಿಭಾನ್ವಿತ ಪ್ರತಿಭೆಗಳನ್ನು ಒಳಗೊಂಡಿರುವಂತಹ, ನಿನ್ನೆಯಿಂದ ಪಂದ್ಯದ ಆರಂಭದಿಂದ ಸೋಲು ಎಂಬ ಪದವನ್ನು ಕೇಳದ ಗೆಲುವು ಎಂಬ ಪದವನ್ನು ಕಂಡು ಅಂತಿಮ ಗಳಿಗೆಯಲ್ಲೂ ಕೂಡ ಗೆಲುವನ್ನ ಸವಾಲಾಗಿ ಎದುರಿಸಲು ಸಿದ್ಧವಾಗಿರುವ ಪಡ್ನೂರಿನ ಹುಲಿಗಳು ಚಿರತೆಗಳು ಬರ್ತಾ ಇದ್ದಾರೆ. ತಂಡ ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು. ಎರಡೂ ತಂಡದ ಆಟಗಾರರು ಕೂಡ ಲೈನ್ ಅಪ್ ಆಗುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಪ್ರತಿಷ್ಠಿತ ಎರಡೂ ತಂಡದ ಆಟಗಾರರು ಕೂಡ ಲೈನ್ ಅಪ್ ಆಗಿ ಅದಕ್ಕಿಂತ ಮುಂಚಿತವಾಗಿ ಟಾಸ್ಗಾಗಿ ನಮ್ಮ ಜೊತೆ ತಾವುಗಳು ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅದೇ ರೀತಿ ಪ್ರತ್ಯೇಕ ಹೆಸರು ನನಗೆ ತಿಳಿದಿಲ್ಲ, ಎಲ್ಲರೂ ಕೂಡ ಆ ಕೇಸರಿ ಶರ್ಟ್ ಅನ್ನ ಹಾಕಿರುವಂತಹ ಸಂಘಟನೆಯ ಸದಸ್ಯರು ಎಲ್ಲರೂ ಕೂಡ ಬಂದು ಹಸ್ತಲಾಘವ ಮಾಡುವುದರ ಮುಖೇನ ತಾವುಗಳು ಶುಭವನ್ನ ಹಾರೈಸಬೇಕು ಎಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಭಾಗಕ್ಕೆ
ಪ್ರಪ್ರಥಮವಾಗಿ ನಾನು ಮಾತ್ರ ಪರಿಚಯ ಆಗ್ತಾ ಇದ್ದೇನೆ. ನನಗೆ ಗೊತ್ತಿರುವುದು ಎರಡೇ ಹೆಸರು, ಒಂದು ನವೀನ್ ಮುಂಡಾಜೆ, ಇನ್ನೊಂದು ಗರ್ನಲ್ ನಾರಾಯಣ್. ಎರಡೇ ಹೆಸರು ಮಾತ್ರ ಗೊತ್ತಿರೋದು, ಹಾಗಾಗಿ ಪ್ರತ್ಯೇಕ ಹೆಸರು ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಮಿತಿಯ ಸರ್ವ ಸದಸ್ಯರು ಕೂಡ ಶುಭ ಹಾರೈಕೆಗಾಗಿ ತಾವುಗಳು ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಲೈನ್ ಅಪ್ ಆಗಿ ಎರಡು ತಂಡದವರು, ಅದೇ ರೀತಿ ನಮ್ಮ ಜೊತೆ ತೀರ್ಪುಗಾರರಾಗಿ ಶ್ರೀತ ಗಣೇಶ್ ಕುಂಬಳೆ, ಅದೇ ರೀತಿ ಯೂನಿಫಾರ್ಮ್ ಹಾಕಿದ ಎಲ್ಲ ಕಾರ್ಯಕರ್ತರು, ಸುರೇಶ್ ಕಾಂಜಂಗಾಡ್, ಅದೇ ರೀತಿ ಶಮ್ಮಲ್ ದಯವಿಟ್ಟು ತಾವು ಶಮ್ಮಲ್ ಬೆಳ್ಳೂರು ತಾವುಗಳು ಕೂಡ ತೆರಳುವಂತ ನಮ್ಮ ಸಂಘಟನೆ ಸದಸ್ಯರು ಕೂಡ ಹೌದು, ಹಿರಿಯರು ಕೂಡ ಹೌದು, ತಾವು ಕೂಡ ಬರಬೇಕು. ಅದರ ಜೊತೆಗೆ ವಿಶೇಷವಾಗಿ ಅಲ್ಲಿ ಅಫಿಷಿಯಲ್ಸ್ ನ ಸ್ಥಾನಕ್ಕೆ 2 ಜನರನ್ನ ಕಲಿಸಿಕೊಡ್ತೇನೆ. ಅದು ನಿನ್ನೆಯಿಂದ ನಮ್ಮ ಜೊತೆ ಸಹಕಾರವನ್ನು ಕೊಟ್ಟಿರುವವರು ಥರ್ಡ್ ರೈಡ್ ವಿಭಾಗದಲ್ಲಿ ಶವಿಲ್ ಸುಹಾನ್, ತಾವುಗಳು ಕೂಡ ಅಲ್ಲಿ ತೆರಳಬೇಕು. ಅದೇ ರೀತಿ ಸ್ಕೋರರ್ ಆಗಿ ಸಹಕಾರವನ್ನು ಕೊಟ್ಟಿರುವವರು ತಾವುಗಳು ಕೂಡ ತೆರಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಜೊತೆ ಉದ್ಘೋಷಕರಾಗಿ ಸಹಕಾರವನ್ನು ಕೊಟ್ಟಿರುವಂತಹ ತಾವುಗಳು ಕೂಡ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಎಲ್ಲ ತಂಡಗಳಿಗೂ ಕೂಡ ಶುಭವನ್ನ ಹಾರೈಸುವುದರ ಮುಖೇನ ಈ ವರ್ಷದ ಅಂತಿಮ ಪಂದ್ಯಾಕೂಟದ ಫೈನಲ್ ಕದನದ ಶುಭ ಹಾರೈಕೆಗಾಗಿ ಹಸ್ತಲಾಘವ ಮಾಡುವುದರ ಮುಖೇನ ಅತಿಥಿಗಳು ತಮ್ಮನ್ನ ಪ್ರೀತಿಯಿಂದ ಮ್ಯಾಟ್ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿಗಳಿಗೆ ತಾವುಗಳು ಶುಭವನ್ನು ಹಾರೈಸುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ರತ್ಯೇಕವಾಗಿ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಚೈತ್ರಣ್ಣ ಶೆಡಿಯಪ್ಪು, ಅದೇ ರೀತಿ ಪಂಚ ಸದಸ್ಯರು ಗಣೇಶ್ ಪಲ್ಲ, ರಾಜೇಶ್ ಪಟ್ಟೆ, ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಉಮೇಶ್ ರೈ, ಅದೇ ರೀತಿ ಗಣೇಶ್ ಕುಂಜಾರು, ಶ್ರೀಧರ್ ಯುಕಿ, ಸುಧಾಕರ್ ಪಡ್ನೂರು, ಜನಾರ್ದನ್, ಅದೇ ರೀತಿ ಗೆಲ್ಲಬಗೆರ ಮುಂಜೆ ಫಲದ ಪಡ್ನೂರು, ಇದರ ಕುಶಲ್ ಗೌಡ, ಅದೇ ರೀತಿ ಶೇಖರ್ ಪಲ್ಲ, ನಮ್ಮ ಶ್ರೀರಾಮ್ ಪ್ರೆಸ್ನ ಎಲ್ಲ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಫೈನಲ್ ಪಂದ್ಯಾಟಕ್ಕೆ ಬಂದಂತ ತಂಡವನ್ನು ಅಭಿನಂದಿಸಬೇಕು. ಅದೇ ರೀತಿ ಮೋಹನ್, ಇವರ ತಂದೆಯವರು ಕೂಡ ನಮ್ಮೊಂದಿಗಿದ್ದಾರೆ, ಇವರು ಕೂಡ ಅವರನ್ನು ಅಭಿನಂದಿಸಬೇಕು. ಬಹಳ ಸೊಗಸಾಗಿ ಸಾಗಿ ಬಂದಿತ್ತು. ಯಾವ ಪಂದ್ಯವೂ ಕೂಡ ಅಸಭ್ಯವಾಗಿರತಕ್ಕಂತಹ ರೀತಿಯಲ್ಲಿ ವರ್ತನೆಗಳು ಮಾಡಿಲ್ಲ. ಕಾರಣ ಇದು ಹಿಂದೂ ಬಾಂಧವರ ಪಂದ್ಯಾಕೂಟ. ಖಂಡಿತವಾಗಿಯೂ ಕೂಡ ಆ ಸಹೋದರತ್ವ ಎಲ್ಲವೂ ಕೂಡ ಇದೇ ರೀತಿ ಇರಲಿ. ಶಾಂತಿಗಾಗಿ ಕ್ರೀಡೆ ಅಂತ ಹೇಳ್ತಾರೆ, ಖಂಡಿತವಾಗಿಯೂ ಕೂಡ ಶಾಂತಿಯ ಜೊತೆಗೆ ಒಗ್ಗಟ್ಟಿಗೂ ಕ್ರೀಡೆ ಅಂತ ಈ ಪಡ್ನೂರಿನ ಪಂದ್ಯಾಟ ಮುಕ್ತಾಯದ ಬಳಿಕ ನಾನು ಹೇಳ್ತಾ ಇದ್ದೇನೆ. ಬರೀ ಶಾಂತಿಗಾಗಿ ಮಾತ್ರ ಅಲ್ಲ, ಒಗ್ಗಟ್ಟಿಗಾಗಿಯೂ ಕ್ರೀಡೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಜೊತೆ ಸಹಕಾರವನ್ನು ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ತಮ್ಮಲ್ಲೂ ಕೂಡ ವಿಶೇಷವಾಗಿ ಎಲ್ಲರನ್ನ ಕೂಡ ಅಭಿನಂದಿಸ್ತಾ ಇದ್ದೇನೆ. ಸೊ ಪ್ರಸ್ತುತ ಎಲ್ಲ ತಂಡದ ಆಟಗಾರರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಪ್ರಸ್ತುತ ಈ ಒಂದು ಶುಭ ಸಂದರ್ಭದಲ್ಲಿ ಸರ್ವ ಬಂಧುಗಳಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಈವರೆಗೆ ನನ್ನ ಹೆಸರು ಬಹುಶಃ ಯಾರಿಗೂ ತಿಳಿದಿಲ್ಲ, ಅಂತಿಮ ಕ್ಷಣದಲ್ಲಿ ನಾನು ಹೆಸರನ್ನು ಹೇಳ್ತಾ ಇದ್ದೇನೆ. ನಾನು ನಿಮ್ಮ ಪ್ರೀತಿಯ ಆಂಕರ್ ವಿಜಯ್ ಸಾಗರ್ ಬೆಳ್ಳಾರೆ, ಪಂದ್ಯಾಕೂಟದ ನಿರೂಪಣೆಯನ್ನ ನಿರಂತರವಾಗಿ ನಿನ್ನೆಯಿಂದ ಮಾಡ್ತಾ ಇದ್ದೇನೆ. ಸೊ ತಮ್ಮನ್ನ ಕೂಡ ನಿಮ್ಮೆಲ್ಲರನ್ನು ಕೂಡ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ಅನಂತ ಧನ್ಯವಾದವನ್ನ ಸಮರ್ಪಿಸಿಕೊಳ್ತಾ ಇದ್ದೇನೆ. ಎಲ್ಲವೂ ಕೂಡ ಅತ್ಯಂತ ಬಹಳ ಸುಂದರವಾದ ನಿರೂಪಣೆ ತಮ್ಮಿಂದಾಗಿದೆ. ಸುದ್ದಿ ಲೈವ್ ಮುಖಾಂತರ ಹಲವಾರು ಪ್ರೇಕ್ಷಕರು ಮತ್ತು ನಮ್ಮ ಸಂಘಟನೆಯ ಸದಸ್ಯರುಗಳು ನೋಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ನಿರೂಪಣೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಕಮೆಂಟ್ಸ್ ಮೂಲಕ ಬಹಳ ಅಚ್ಚುಕಟ್ಟಾದ ನಿರೂಪಣೆ ಅಂತ ಹಂಚಿಕೊಂಡಿದ್ದಾರೆ. ತಮಗೆ ವಿಶೇಷವಾದ ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಖಂಡಿತ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ಖಂಡಿತ ತಮ್ಮೆಲ್ಲರ ಎಲ್ಲ ಸಂಘಟನೆಯ ಸದಸ್ಯರ ಆಶೀರ್ವಾದ ಅದೇ ರೀತಿ ಎಲ್ಲರ ಆಶೀರ್ವಾದ ಸದಾ ಇದೇ ರೀತಿ ಇರಲಿ ಅಂತ ಹೇಳುತ್ತಾ ಕಬಡ್ಡಿಯ ರಣಾಂಗಣದಲ್ಲಿ ಪ್ರಥಮ ದಾಳಿ, ಫೈನಲ್ ಕದನದ ಪ್ರಥಮ ದಾಳಿಯಲ್ಲಿ ಪಡ್ನೂರಿನ ಮುತ್ತು ಮೋಹನ್
ಜೆರ್ಸಿ ನಂಬರ್ 23 ದಾಳಿಯನ್ನ ಮುಂಚೂಣಿಯಲ್ಲಿ ಮುಂದುವರಿಸಿಕೊಳ್ಳುತ್ತಾ ಅಂಕವನ್ನ ಬೇಟೆಯಾಡಬೇಕಾಗಿದೆ. ಇಲ್ಲಿ ಫೈನಲ್ ಕದನದ ಫೈನಲ್ ಸ್ಪರ್ಧೆಯ ಪ್ರಥಮ ದಾಳಿ. ಯಾವುದೇ ರೀತಿಯ ಅಂಕಗಳಿಲ್ಲದ ಇದರ ಮಧ್ಯ ವಿರುದ್ಧ ದಿಕ್ಕಿನಿಂದ ಅಂಕಣದ ಒಳಭಾಗದಲ್ಲಿ ಆಟಗಾರ ಫೈನಲ್ ಸ್ಪರ್ಧೆಯ ಕಿಶನ್ ದಾಳಿಯನ್ನು ಮುಂದುವರಿಸುತ್ತಾ ಜೆರ್ಸಿ ನಂಬರ್ 17 7 ಜನರ ಡಿಫೆನ್ಸ್ ವಿಭಾಗವನ್ನು ಒಳಗೊಂಡಿರುವಂತಹ ತಂಡದ ಒಳಭಾಗದಲ್ಲಿ ಯಾವುದೇ ರೀತಿಯ ಅಂಕಗಳಿಲ್ಲದ ಮತ್ತೆ ಮೋಹನ್ ಅಂಕವನ್ನ ಬೇಟೆಯಾಡುವಂತಹ ಪ್ರಯತ್ನ. ಎಸ್ ಬಂಧುಗಳ ಸ್ಪರ್ಧೆ ಮತ್ತೆ ಕುತೂಹಲವಾಗ್ತಾ ಇದೆ. ಪ್ರಥಮ ಅಂಕ ಯಾರು ಬೇಟೆಯಾಡುತ್ತಾರೆ ಎನ್ನುವಂತಹ ಪ್ರಶ್ನೆಗಳು ಕಾಡುತ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಮೋಹನ್ ಇಲ್ಲಿ ಅಂಕವನ್ನ ಬೇಟೆಯಾಡುವಂತಹ ಸತತ ರೀತಿಯ ಪ್ರಯತ್ನವನ್ನ ಪಡುತ್ತಿರತಕ್ಕಂತಹ ಸಂದರ್ಭ. ಯಾವುದೇ ರೀತಿಯ ಅಂಕಗಳಿಲ್ಲ. ರೈಡರ್ ಔಟ್. ನೋ ಕ್ರಾಸ್ ಬಾಕ್ ಲೈನ್. ಇದು ಸುಂದರತೆಯ ದಾಳಿಯಲ್ಲಿ ದೀಕ್ಷಿತ್ ದೀಚು 1 ಅಂಕಗಳ ಮಾತ್ರ ಸಫಲತೆ. ಇದರ ಮಧ್ಯ ತಂಡದ ಭರವಸೆಯ ಆಟಗಾರ ಪಡ್ನೂರಿನ ಭರವಸೆಯ ಆಟಗಾರ ಧನುಷ್ ಇದರ ಮಧ್ಯ 7 ಜನರ ಡಿಫೆನ್ಸ್ ವಿಭಾಗವನ್ನು ಒಳಗೊಂಡಿರುವಂತಹ 7 ಜನರ ಕೋಟೆಯ ಒಳಭಾಗದಲ್ಲಿ ಲಗಾಮು ಇಲ್ಲದ ಕುದುರೆಯಂತೆ ಲಗ್ಗಿಯನ್ನ ಇಡುತ್ತಿರತಕ್ಕಂತಹ ಆಟಗಾರ. ಇದರ ಮಧ್ಯ ರೈಡರ್ ಇಸ್ ಸೇಫ್ ಆರ್ ಔಟ್. ರೈಡರ್ ಸೇಫ್. ಸಿಂಗಲ್ ಪಾಯಿಂಟ್. ಆಂಟಿ ಕ್ರಾಸ್. ಡಿಫೆಂಡರ್ ಸೆಂಟರ್ ಲೈನ್ ಅನ್ನ ಕ್ರಾಸ್ ಮಾಡಿದ ಪರಿಣಾಮ ರೈಡರ್ ಇಸ್ ಸೇಫ್. 1 ಅಂಕಗಳ ಸಫಲತೆಯೊಂದಿಗೆ ತಂಡ 2-1 ಎನ್ನುವಂತೆ ಪ್ರಸ್ತುತ ಸ್ಪರ್ಧೆ ಇದೆ. 2-1 2-1 ಎನ್ನುವಂತೆ ಇನ್ ಫೇವರ್ ಆಫ್ ಅಟ್ಯಾಕರ್ಸ್ ವೈಟ್ಲಾ. ಶ್ರವಣ್ ದಾಳಿಯ ಮುಂಚೂಣಿಯಲ್ಲಿ ಶರ್ವಣ್ ಎಸ್ ಶ್ರವಣ್ ಯಾ ಮೋಹನ್ ಇತನ ಪದ್ಯ ದಾಳಿಯ ಮುಂಚೂಣಿಯಲ್ಲಿ ಜೆರ್ಸಿ ನಂಬರ್ 23 2-1 ಎನ್ನುವಂತೆ ಪ್ರಸ್ತುತ ಸ್ಪರ್ಧೆ ಇದೆ. 2-1 ಎನ್ನುವಂತೆ ಸ್ಪರ್ಧೆ ಇರತಕ್ಕಂತಹ ಸಂದರ್ಭದಲ್ಲಿ ಅಂಕವನ್ನು ಬೇಟೆಯಾಡುವಂತಹ ಪ್ರಯತ್ನವನ್ನು ಪಡಬೇಕಾಗಿದೆ. ಪ್ರಥಮ ದಾಳಿಯಲ್ಲಿ ಯಶಸ್ವಿಯನ್ನು ಗಳಿಸಿಕೊಂಡಿರುವಂತಹ ದಾಳಿಗಾರ ದೀಕ್ಷಿತ್ ಫ್ರಮ್ ದ ಸೈಡ್ ಆಫ್ ವಿಟ್ಲ. ಇದು ವಿಟ್ಲದ ಮುತ್ತು. ಪ್ರಸ್ತುತ ಅಂಕಣದ ಬಲಭಾಗದಲ್ಲಿ ಇಲ್ಲಿ ಅವಕಾಶವನ್ನು ನೀಡ್ತಾ ಇಲ್ಲ. ಟ್ಯಾಕಲ್ಗಳು ಸಂಪನ್ನಗೊಳ್ಳುತ್ತಾ ಇದೆ. 3-1 ಎನ್ನುವಂತೆ ಸ್ಪರ್ಧೆ. 3-1 ಥರ್ಡ್ ರೈಟ್. 3-1 ಪ್ರಸ್ತುತ ಸ್ಪರ್ಧೆ ಇದೆ. ಥರ್ಡ್ ರೈಟ್.
ಐವರಿ ಡಿಫೆನ್ಸ್ ವಿಭಾಗ. ಅಂಕದ ಬೇಟೆ ಇದು, ಅಂಕದ ಬೇಟೆ ಇದು. 4-1 ಎನ್ನುವಂತ ಸ್ಪರ್ಧೆ ವಿಶ್ರಾಂತಿಯ ಬಯಕೆಯಲ್ಲಿದೆ. ಪ್ರಥಮ ಅವಧಿಯ ಪ್ರಥಮ ವಿಶ್ರಾಂತಿಯ ಬಯಕೆಯಲ್ಲಿ ತಂಡಗಳಿದೆ. ಆದರದಿಂದ ತಮ್ಮನ್ನು ಬರಮಾಡಿಕೊಳ್ಳುತ್ತಾ ಸುಪ್ರೀತಿಯ ಸ್ವಾಗತಗಳೊಂದಿಗೆ ತಮ್ಮನ್ನ ಆದರದಿಂದ ಬರಮಾಡಿಕೊಳ್ತಾ ಇದ್ದಾವೆ. ಸುಪ್ರಸ್ತುತ ಅಂಕಣದ ಬಲಭಾಗದಲ್ಲಿ ದಾಳಿಯನ್ನು ಮುಂಚೂಣಿಯಲ್ಲಿ ಮೋನು ಈವರೆಗೆ ಯಾವುದೇ ರೀತಿಯ ಅಂಕಗಳು ಬೇಟೆಯಾಡಿಲ್ಲ. ಈ ನಡುವೆ ಮತ್ತೆ ಅಟ್ಯಾಕರ್ಸ್ ವಿಟ್ಲ, ಇಲ್ಲಿ ಸಾಧನೆಯ ಮೇಲೆ ಸಾಧನೆ. ಶ್ರವಣ್ ದಾಳಿಯ ಮುಂಚೂಣಿಯಲ್ಲಿ ಸೂಪರ್ ಟ್ಯಾಕಲ್ಗಳು ಆನ್ ಆಗಿರುವಂತಹ ಸಂದರ್ಭದಲ್ಲೇ ಅಂಕವನ್ನ ಬೇಟೆಯಾಡುವಂತಹ ಪ್ರಯತ್ನವನ್ನ ಪಡಬೇಕಾಗಿದೆ ಶ್ರವಣ್. ಆದರೆ ಇಲ್ಲಿ ಅಂಕವನ್ನ ಬೇಟೆಯಾಡುತ್ತಿಲ್ಲ. ದಾಳಿಯನ್ನ ಮುಂಚೂಣಿಯಲ್ಲಿ ಅಟ್ಯಾಕರ್ಸ್ ವಿಟ್ಲ ಪರವಾಗಿ ರೆಡ್ ಸೇಫ್ 2 ಪಾಯಿಂಟ್. ಇದರ ಮಧ್ಯೆ ಬೋನಸ್ ಅಂಕಗಳು ಪ್ರಾಪ್ತಿಗೊಳ್ಳುತ್ತಿದೆ. ವಿಶ್ರಾಂತಿಯ ಬಯಕೆಯಲ್ಲಿದೆ ಸ್ಪರ್ಧೆ. ಇದರ ಮಧ್ಯೆ ಅಂಕಗಳು ತಿಳಿಸಿಕೊಡುವೆ. 10-2 10-2 ಇನ್ ಫೇವರ್ ಆಫ್ ಅಟ್ಯಾಕರ್ಸ್ ವಿಟ್ಲ. 10-2 ಸ್ಪರ್ಧೆ ಇದೆ. ಸ್ಪರ್ಧೆ 10-2 ಮುನ್ನಡೆಯಲ್ಲಿ ತಂಡಗಳದು ಅಟ್ಯಾಕರ್ಸ್ ವಿಟ್ಲ. ದಾಳಿಯ ಮುಂಚೂಣಿಯಲ್ಲಿ ಪ್ರಸ್ತುತ ಅಂಕಣದ ಬಲಭಾಗದಲ್ಲಿ ಶ್ರವಣ್. ಪ್ರಥಮಾರ್ಧ ಮುಕ್ತಾಯದೊಡನೆ 10-2 ಎನ್ನುವಂತೆ ಸ್ಪರ್ಧೆ ಇದೆ. ಇನ್ನು ಉಳಿದ 7 ನಿಮಿಷದಲ್ಲಿ ಹಿಂದೂ ಬಾಂಧವರ 55 ಕೆಜಿ ವಿಭಾಗದ ಶ್ರೀರಾಮ ಫ್ರೆಂಡ್ಸ್ ಟ್ರೋಫಿಯ ಚಾಂಪಿಯನ್ ಪಟ್ಟ ಯಾರು ಅಲಂಕರಿಸುತ್ತಾರೆ ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರಗಳು ದೊರಕಲಿದೆ. ಇನ್ನು ಕೇವಲ 7 ನಿಮಿಷದಲ್ಲಿ ಅಟ್ಯಾಕರ್ಸ್ ವಿಟ್ಲಾವ ಅಥವಾ ಅತಿಥೇಯ ತಂಡ ಶ್ರೀ ರಾಮ್ ಫ್ರೆಂಡ್ಸ್ ಪಡ್ನೂರ ಎನ್ನುವಂತ ಪ್ರಶ್ನೆ ಈ ನಡುವೆ ತನ್ನ ಮಧ್ಯ ದಾಳಿಯ ಮುಂಚೂಣಿಯಲ್ಲಿ ಆದರ್ಶ. ಅವಕಾಶಗಳಿಲ್ಲ. ಸಿಂಗಲ್ ಪಾಯಿಂಟ್ added to the team ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು. 3-10 ಎನ್ನುವಂತೆ ಸ್ಪರ್ಧೆ. 3-10 ಸ್ಪರ್ಧೆ ಇದೆ. ಸ್ಪರ್ಧೆ ಮುಂಚೂಣಿಯಲ್ಲಿ ದಾಳಿಯನ್ನು ಮುಂದುವರಿಸುತ್ತಾ ನಡುವೆ ಅನಗತ್ಯ ಪ್ರಯತ್ನಗಳೊಂದಿಗೆ ಅಂಕಗಳು 10-4 ಎನ್ನುವಂತೆ ಸ್ಪರ್ಧೆ. 10-4 ಸ್ಪರ್ಧೆ ಇರುವಂತ ದೀಕ್ಷಿತ್
ದಾಳಿಯನ್ನು ಮುಂದುವರಿಸುತ್ತ ವೇಗದ ಬೇಟೆ ಇದು. ನಾನು ಹೇಳಿದ್ದೆ, ಅಂಕವನ್ನ ಬೇಟೆಯಾಡುವ ರಣ ಬೇಟೆಗಾರ ಅದು ದೀಕ್ಷಿತ್, ವಿಟ್ಲದ ದೀಕ್ಷಿತ್. ಇದರ ಮಧ್ಯ ಧನುಷ್, ತಂಡಕ್ಕೆ ಆಸರೆಯಾಗಿ ನಿಂತು ಆಡುವಂತಹ ಆಟಗಾರ ಧನುಷ್. ನಿರಂತರವಾಗಿ ಧನುಷನನ್ನು ಕಳುಹಿಸಿಕೊಟ್ರೆ ಎಲ್ಲೋ ಒಂದು ಕಡೆ ಪಂದ್ಯಾಕೂಟ ಬಹುಶಃ ಶ್ರೀರಾಮ ಫ್ರೆಂಡ್ಸ್ ಪಡ್ನೂರಿಗೆ ಬರಬಹುದು ಎನ್ನುವಂತಹ ಪ್ರಶ್ನೆ. ಉತ್ತರ 2 ಈತ ಧನುಷ್. 11-4 ಎನ್ನುವಂತ ಸ್ಪರ್ಧೆ. ಮತ್ತೆ ದಾಳಿಯ ಮುಂಚೂಣಿಯಲ್ಲಿ ದೀಕ್ಷಿತ್. ಇದು ಬೇಟೆಯಾಗಿದೆ, ಇಲ್ಲಿ ಬೇಟೆಯಾಗಿದೆ ದೀಕ್ಷಿತ್. ಕೊನೆಯ 5 ನಿಮಿಷ, ಲಾಸ್ಟ್ 5 ಮಿನಿಟ್ ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷದ ಸ್ಪರ್ಧೆಗಳೇ ಬಾಕಿ ಉಳಿದಿರುವಂತಹ ಸಂದರ್ಭದಲ್ಲಿ ದಾಳಿಯಲ್ಲ ಮುಂಚೂಣಿಯಲ್ಲಿ ಮೋಹನ್. ದಾಳಿಯ ಮುಂಚೂಣಿಯಲ್ಲಿ ಮೋಹನ್ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ 5 ಡಿಫೆನ್ಸ್ ವಿಭಾಗದಲ್ಲಿ ಅಂಕವನ್ನ ಬೇಟೆಯಾಡುವಂತಹ ಪ್ರಯತ್ನ. ವಿಶ್ರಾಂತಿಯ ಬಯಕೆಯಲ್ಲಿ ತಂಡ 11-5 11-5 6 ಅಂಕದ ಮುನ್ನಡೆಯಲ್ಲಿ ಅಟ್ಯಾಕರ್ಸ್ ವಿಟ್ಲ. ತಂಡದ ಭರವಸೆಯ ಆಟಗಾರ ಆದರ್ಶ. ಕೊನೆಯ 4 ನಿಮಿಷದ ಸ್ಪರ್ಧೆ. Third right, Dhanush. The team ಪ್ರಸ್ತುತ ವಿಭಾಗದಲ್ಲಿ ಈ ನಡುವೆ ಪ್ರಸ್ತುತ ದಾಳಿ ವಿಭಾಗದಲ್ಲಿ ಮೋಹನ್ ಅಂಕಗಳ ಪಟ್ಟಿಯಲ್ಲಿ 5-14 ಎನ್ನುವಂತೆ. ಇದರ ಮಧ್ಯೆ ರೈಟ್ ಸೇಫ್ಟಿ ಪಾಯಿಂಟ್. ಕೊನೆಯ 3 ನಿಮಿಷ 7-14 ಎನ್ನುವಂತೆ ಸ್ಪರ್ಧೆ. 7-14 7 ಅಂಕದ ವ್ಯತ್ಯಾಸ. ಒಮ್ಮೆ ಅಂಕಣ ಬರಿದಾದರೆ ವಿಟ್ಲದ ಅಂಕಣ ಬರಿದಾದರೆ ಪಡ್ನೂರಿಗೆ ಶ್ರೀರಾಮ ಟ್ರೋಫಿ ಬರಬಹುದು. ಇಲ್ಲವಾದರೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ಹೋಗಬೇಕಾಗುತ್ತ. ಅಂಕವನ್ನ ಬೇಟೆಯಾಡಬೇಕಾಗಿದೆ. ಇದರ ಮಧ್ಯ ದಾಳಿಯ ಮುಂಚೂಣಿಯಲ್ಲಿ ಮೋಹನ್ ತನ್ನೆಲ್ಲ ಪ್ರಯತ್ನವನ್ನು ಪಡ್ಕೊಂಡು ಶ್ರೇಷ್ಠ ಮಟ್ಟದ ಈ ನಡುವೆ ಅವಕಾಶವನ್ನು ನೀಡ್ತಾ ಇಲ್ಲ. ಇಲ್ಲಿ ಶ್ರೇಷ್ಠತೆಯ ಟ್ಯಾಕಲ್ ಆಗ್ತಾ ಇದೆ. ಮೋಹನನಿಗೆ ಅವಕಾಶ ಇಲ್ಲ. ಲಾಸ್ಟ್ 2 ಮಿನಿಟ್ ಫಾರ್ ಫುಲ್ ಟೈಮ್. ಕೊನೆಯ 2 ನಿಮಿಷ. ಲಾಸ್ಟ್ 2 ಮಿನಿಟ್ ಫಾರ್ ಫುಲ್ ಟೈಮ್. 15-7 ಪಂದ್ಯಾಕೂಟದ ಚಾಂಪಿಯನ್ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ ತಂಡಗಳದು. ಅಟ್ಯಾಕರ್ಸ್ ಎರೆಗಲ್ ವಿಟ್ಲ. ಪ್ರಸ್ತುತ
ಪ್ರಸ್ತುತ ವಿಶ್ರಾಂತಿಯ ಬಯಕೆಯಲ್ಲಿದೆ. ಫೈನಲ್ ಕದನ ವಿಟ್ಲದ ಪಾಲಾಗಿದೆ. ವಿಟ್ಲದ ಅಂಕಣದಲ್ಲಿ ವಿಜಯಲಕ್ಷ್ಮಿ ಕುಣಿದು ಕುಪ್ಪಳಿಸುತ್ತಿರುವಂತೆ ಸೂಚನೆಯನ್ನು ಕೊಡ್ತಾ ಇದೆ. ಆದರೆ ಬಿಟ್ಟು ಕೊಡಲಾರೆ ಎನ್ನುವಂತಹ ಸತತ ಪ್ರಯತ್ನದೊಂದಿಗೆ ಇದು ವಿಟ್ಲ ಏಕಾಂಗಿ ಪ್ರಯತ್ನ. ವಾಟ್ ಎಕ್ಸಲೆಂಟ್ ಟ್ಯಾಕಲ್. ಇದು ವಿಟ್ಲದ ಗೋಡೆ. ಕೊನೆಯ ನಿಮಿಷ ಸೂಪರ್ ಮಿನಿಟ್ಗಳು ಬಾಕಿ ಉಳಿದಿರುವಂತೆ ರೈಡ್ ಸೇವ್ 2 point. Ride save 2 point. Added to Whitlaw. ಇದು Whitlaw. ಎಸ್ ಪಂದ್ಯಾಟ ಜಯಿಸಿಕೊಳ್ತಾ ಇದೆ. ಚಾಂಪಿಯನ್ ಆಗ್ತಾ ಇದೆ. ತಂಡಗಳದು ಟೀಮ್ ಅಟ್ಯಾಕರ್ಸ್ ವಿಟ್ಲಾ. ಅಭಿನಂದನೆಗಳು ಎರಡು ತಂಡಕ್ಕೂ ಕೂಡ, ಉಭಯ ತಂಡಕ್ಕೂ ಕೂಡ ಅಭಿನಂದನೆಗಳು. ನಮ್ಮ ಜೊತೆ ತೀರ್ಪುಗಾರರಾಗಿ ಸಹಕಾರವನ್ನು ಕೊಟ್ಟಿರುವಂತಹ ಹೆಮ್ಮೆಯ ತೀರ್ಪುಗಾರರು ಶ್ರೀಯುತ ಸುರೇಶ್ ಕಾಂಜಂಗಾಡ್, ಶಮಲ್ ವೆಲ್ಲೂರ್, ಅದೇ ರೀತಿ ಶ್ರೀಯುತ ಗೌರವಾನ್ವಿತ ಗಣೇಶ್ ಕುಂಬಳೆ, ಅದೇ ರೀತಿ ಸ್ಕೋರರ್ ಆಗಿ ಸಹಕಾರವನ್ನು ಕೊಟ್ಟಿರುವಂತಹ ಶವೀನ್, ಅದೇ ರೀತಿ ಸುಹಾನ್, ತಮ್ಮನ್ನ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಉದ್ಘೋಷವಾಗಿ ಸಹಕಾರವನ್ನು ಕೊಟ್ಟಿರುವಂತಹ ಶ್ರೀಯುತ ಗೌರವಾನ್ವಿತ ನವೀನ್ ಮುಂಡಾಜೆ, ತಮಗೂ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ನೇರ ಪ್ರಸಾರದಲ್ಲಿ ಲೈವ್ ಟೆಲಿಕಾಸ್ಟ್ ಮುಖೇನ ನಮ್ಮ ಜೊತೆ ಸಹಕಾರವನ್ನು ಕೊಟ್ಟಿರುವಂತಹ ಸುದ್ದಿ ಮಾಧ್ಯಮ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಸರ್ವ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಆಡಿದ ಪ್ರತಿಯೊಂದು ತಂಡಗಳಿಗೂ ಕೂಡ ಪ್ರೀತಿಯ ಅಭಿನಂದನೆಗಳು. ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಕೊಡುವಂತಹ ಸನಿಹೊತ್ತ ಬರುತ್ತಾ ಇದ್ದೇನೆ. ನಿನ್ನೆಯಿಂದ ಈವರೆಗೆ ನನ್ನ ಮಾತನ್ನ ಆಲಿಸಿದ್ದೀರಾ. ಖಂಡಿತವಾಗಿಯೂ ಕೂಡ ಏನಾದ್ರೂ ಕೊಂಚ ತಪ್ಪಿದ್ರೆ ಆ ತಪ್ಪನ್ನ ತಿದ್ದಿ ಅಂತ ಹೇಳೋದಿಲ್ಲ, ಆ ತಪ್ಪು ಏನಂತ ನನ್ನ ಬಳಿಯ ಹೇಳಿಂತ ಮುಂದಿನ ಮಾತುಗಳಲ್ಲಿ ಏನಾದ್ರೂ ಬದಲಾವಣೆ ಬರಬಹುದು ಎನ್ನುವಂತಹ ಆಸೆಯೊಂದಿಗೆ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಕೊಡ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಸನಾತನ ಹಿಂದೂ ಧರ್ಮ ಕಿ ಜೈ, ವಂದೇ ಮಾತರಂ. ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರಲಿ. ಥ್ಯಾಂಕ್ ಯು. ವಿಜಯ್ ಸಾಗರ್ ಬೆಲ್ಲರೆ ಅತ್ಯುತ್ತಮ ನಿರೂಪಣೆ ಮಾಡಿದಂತವರು. ನಿನ್ನೆ ರಾತ್ರಿ ಇಂದ ಈಗ ಗಂಟೆ ಸುಮಾರು 11:30 ಕಳೆದಿದೆ. ನಿರಂತರವಾಗಿ ಕಬಡ್ಡಿ ಪಂದ್ಯ ನಿರೂಪಣೆ ಮಾಡಿದ ಸಾಗರ್ ಬೆಲ್ಲಾರೆ ಇವರಿಗೂ ಕೂಡ ಧನ್ಯವಾದಗಳು. ಇದೀಗ ಬಹುಮಾನ ವಿತರಣಲಿಕ್ಕಿದೆ. ನಮ್ಮೊಂದಿಗೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆ ಮಾಡಲಿಕ್ಕಿದ್ದಾರೆ ಶ್ರೀ ಚೈತ್ರಣ್ಣ ಶೆಡ್ಯಪ್, ಅದೇ ರೀತಿ ಗಣೇಶ್ ಪಲ್ಲ ಪಂಚಾಯತ್ ಸದಸ್ಯರು, ಅದೇ ರೀತಿ ನಮ್ಮ ಕಾರ್ಯಕ್ರಮ ಸಹಕರಿಸಿದಂತ ಸುಧಾಕರ್ ರೈ, ಅದೇ ರೀತಿ ನಮ್ಮೆಲ್ಲರ ಪ್ರೀತಿ ಪಾತ್ರವಾದಂತಹ ನಮ್ಮ ಸಂಘಟನೆಯ ಎಲ್ಲ ಕಾರ್ಯಕ್ರಮ ಸಹಕರಿಸಿದಂತ ರಾಜೇಶ್ ಪಟ್ಟೆ, ಅದೇ ರೀತಿ ಸುಧಾಕರ್ ಪಡ್ನೂರು, ಹರೀಶ್ ಕೋಡಿಂಬಾಡಿ, ಇವರೆಲ್ಲರೂ ಕೂಡ ನಮ್ಮೊಂದಿಗೆ ಈ ಬಹುಮಾನ ವಿತರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಕೆಲವು ನಿಮಿಷದಲ್ಲಿ ಬಹುಮಾನ ವಿತರಣೆ ಮಾಡಲಿಕ್ಕಿದೆ. ಎಲ್ಲರೂ ಕೂಡ ಸಹಕರಿಸಬೇಕು ಕೇಳುತ್ತೇವೆ.
ಹಲೋ 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 ಕಾರ್ಯಕ್ರಮದ ಕೊನೆಯ ಅಂಗ ಬಹುಮಾನ ವಿತರಣೆ. ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ನಿರೂಪಣೆ ಮೂಲಕ ನಡೆಸಿಕೊಟ್ಟಂತ ನಿರೂಪಕರು ಬರಬೇಕು. ಅದೇ ರೀತಿ ಕಬಡ್ಡಿ ಪಂದ್ಯದ ತೀರ್ಪುಗಾರರು ಕೇರಳ ರಾಜ್ಯ ತಂಡದ ಮಾಜಿ ಕಪ್ತಾನ ಬ್ಯಾಂಕ್ ಉದ್ಯೋಗಿಯಾಗಿರ್ತಕ್ಕಂಥ ಗಣೇಶ್ ಕುಂಬ್ಳೆ ಮತ್ತು ತಂಡ ದಯವಿಟ್ಟು ತಾವು ಕೂಡ ಈ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಬೇಕು. ನಮ್ಮ ಈ ಕಾರ್ಯಕ್ರಮದ ಬಹುಮಾನ ವಿತರಣಾ ಮುಖ್ಯ ಅತಿಥಿಯಾದಂಥ ಚೈತ್ರನಾರಾಯಣ ಸೆಡಿಯಪ್ಪು ಇವರಿಗೆ ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಶ್ರೀ ಅನೂಪ್ ಇವರಲ್ಲಿ ಕೇಳಿಕೊಳ್ತಿದ್ದೇವೆ. ದಯವಿಟ್ಟು ಅನೂಪ್ ರವರು ಚೈತ್ರನಾರಾಯಣ ಸೆಡಿಯಪ್ಪು ಇವರಿಗೆ ಶಾಲು ಹಾಕಿ ಗೌರವಿಸಬೇಕು. ನಮ್ಮ ಇಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಅದೇ ರೀತಿ ಪ್ರಥಮ ಬಹುಮಾನದ ಟ್ರೋಫಿಯನ್ನು ಕೊಡುಗೆಯಾಗಿ ನೀಡಿದವರು ಚೈತ್ರನಾರಾಯಣ ಸೆಡಿಯಪ್ಪು. ಇನ್ನೋರ್ವ ಮುಖ್ಯ ಅತಿಥಿ ಸುಧಾಕರ್ ರೈ, ನಮ್ಮವರು ಉದ್ಯಮಿಗಳು ಕೂಡ ಹೌದು. ಇವರು ಕೂಡ ಶಿಶಿರ್ ಪಿರೋಡಿ ಅವರು ಸ್ಮರಣಿಕೆ ಮತ್ತು ಶಾಲು ನೀಡಿ ಗೌರವಿಸಬೇಕು. ಸುಧಾಕರ್ ರೈ ಇವರಿಗೂ ಕೂಡ ಅದೇ ರೀತಿ ಸುಧಾಕರ್ ಶಾಲು ಬಲಿ ತಾವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಕೂಡ ಸಹಕಾರ ನೀಡಿದ್ರು. ಸುಧಾಕರ್ ಪಡ್ನೂರು ಇವರು ಕೂಡ ಶಾಲು ಮತ್ತು ಸ್ಮರಣಿಕೆ ಗೌರವಿಸಬೇಕು. ಶಿಶಿರ್ ಪಿರೋಡಿ ಅವರು ಅದೇ ರೀತಿ ರಾಜೇಶ್ ಪಟ್ಟೆ ಇವರಿಗೂ ಕೂಡ ಶಾಲು ಮತ್ತು ಸ್ಮರಣಿಕೆ ಗೌರವಿಸಬೇಕು. ರಶ್ವಿನ್ ಕುಂಜಾರು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ತಮವಾದ ತೀರ್ಪುಗಾರಿಕೆ ನೀಡಿದಂತಹ ಶ್ರೀ ಗಣೇಶ್ ಸರ್ ತಾವು ಕೂಡ ಇಲ್ಲಿ ಆಗಮಿಸಬೇಕು. ತಮಗೆ ಚೈತ್ರನಾರಾಯಣ ಸೆಡಿಯಪ್ಪು ಶಾಲು ಮತ್ತು ಸ್ಮರಣಿಕೆ ನೀಡಬೇಕು ಕೇಳಿಕೊಳ್ಳುತ್ತದೆ. ಉತ್ತಮವಾದ ತೀರ್ಪುಗಾರಿಕೆ, ಒಬ್ಬ ಬ್ಯಾಂಕ್ ಉದ್ಯೋಗಿ ಹೌದು, ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರ, ಕೇರಳ ರಾಜ್ಯದಿಂದ ಮಾಜಿ ಕಪ್ತಾನ, ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂಥ ರಾಷ್ಟ್ರೀಯ ಸದಸ್ಯ ಕೂಡ ಹೌದು. ಇವರಿಗೆ ನಮ್ಮ ಪ್ರೀತಿಗೆ ಆಗಮಿಸಿ ಬಹಳ ಪ್ರತಿ ವರ್ಷವೂ ಉತ್ತಮ ತೀರ್ಪುಗಾರ ನೀಡುತ್ತಿದ್ದಾರೆ. ಅದೇ ರೀತಿ ಅವರ ತಂಡದಲ್ಲಿರುವಂತಹ ತೀರ್ಪುಗಾರರು ಸುರೇಶ್ ಕಾಂಜಂಗಡ್ ಇವರಿಗೂ ಕೂಡ ಸುಧಾಕರ್ ರೈ ಇವರು ಶಾಲು ಮತ್ತು ಸ್ಮರಣಿಕೆ ಗೌರವಿಸಬೇಕು. ಇನ್ನೋರ್ವ ತೀರ್ಪುಗಾರ ಶಮಲ್ ಬೆಲ್ಲೂರು ಇವರಿಗೂ ಕೂಡ ಗಣೇಶ್ ಪಲ್ಲ ಇವರು ಶಾಲು ಮತ್ತು ಸ್ಮರಣಿಕೆ ಗೌರವಿಸಬೇಕು. ಅತ್ಯುತ್ತಮ ನಿರೂಪಣೆ ನೀಡಿದಂತ ಸಾಗರ್, ನಮ್ಮ ಕಾರ್ಯಕ್ರಮದ ಕಬಡ್ಡಿ ಪಂದ್ಯದ ನಿರೂಪಕರು ಸಾಗರ್ ಬೆಲ್ಲಾರೆ ಇವರಿಗೆ ಸುಧಾಕರ್ ಅವರು ಶಾಲು ಮತ್ತು ಸ್ಮರಣಿಕೆ ಗೌರವಿಸಬೇಕು. ಸಾಗರ್ ಬೆಲ್ಲರೆ ಉತ್ತಮ ನಿರೂಪಕರು, ಕಬಡ್ಡಿ ಪಂದ್ಯದ ನಿರೂಪಣೆ ಮಾಡಿದಂತ ಸಾಗರ್ ಬೆಲ್ಲರೆ ಇವರು ಕೂಡ ಶಾಲು ಸ್ಮರಣಿಕೆ ಗೌರವಿಸಬೇಕು. ಮುಂದೆ ಕಬಡ್ಡಿ ಪಂದ್ಯದ ಬಹುಮಾನ ವಿತರಣೆ.
ರಾಜಶೇಖರ್ ಭಟ್ ಪಂಜಿಗುಡ್ಡೆ, ರಾಜಶೇಖರ್ ಭಟ್ ಪಂಜಿಗುಡ್ಡೆ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡುವವರು ತಾವು ಕೂಡ ಬರಬೇಕು. ರಾಜಶೇಖರ್ ಪಂಜಿಗುಡ್ಡೆ. ಕಾರ್ಯಕ್ರಮದ ಕೊನೆಯಂಗ ಬಹುಮಾನ ವಿತರಣೆ. ಬೆಸ್ಟ್ ಕ್ಯಾಚರ್ ಸುಮಿತ್ ವಿಟ್ಲಾ, ಸುಮಿತ್ ವಿಟ್ಲಾ, ಬೆಸ್ಟ್ ಕ್ಯಾಚರ್ ಸುಮಿತ್ ವಿಟ್ಲಾ. ದಯವಿಟ್ಟು ಎಲ್ಲ ಅತಿಥಿಗಳು ಮುಂದುಗಡೆ ಬರಬೇಕು, ಅಂಕಣದತ್ತ ಬರಬೇಕು. ರಾಧಾಕೃಷ್ಣ, ರಾಧಾಕೃಷ್ಣ ಕರೆ ಕಡಂಬು, ದಯಾನಂದ ಬಿಲಿಯೂರು ಕುಡುದ ತರಬೇಕು. ಬೆಸ್ಟ್ ಕ್ಯಾಚರ್ ಸುಮಿತ್ ವಿಟ್ಲಾ. ಬೆಸ್ಟ್ ರೈಡರ್ ದೀಕ್ಷಿತ್ ವಿಟ್ಲಾ, ಬೆಸ್ಟ್ ದೀಕ್ಷಿತ್ ವಿಟ್ಲಾ. ಇವರಿಗೆ ಇವರು ಕೂಡ ಬೆಸ್ಟ್ ರೈಡರ್ ದೀಕ್ಷಿತ್ ವಿಟ್ಲಾ. ಆಲ್ರೌಂಡರ್ ಧನುಷ್, ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು. ಆಲ್ರೌಂಡರ್ ಧನುಷ್, ಆಲ್ರೌಂಡರ್ ಧನುಷ್ ಇವರಿಗೆ ಶ್ರೀಧರ್ ಕುಂಜರ್ ಮತ್ತೆ ಬಹುಮಾನ ನೀಡಿ ಗೌರವಿಸಬೇಕು. ಚತುರ್ಥ ಬಹುಮಾನ ಸಿಟಿಕೆ ಚಿಕ್ಕಮಗಳೂರು, ಸಿಟಿಕೆ ಚಿಕ್ಕಮಗಳೂರು ಚತುರ್ಥ ಬಹುಮಾನ ಕಪ್ತಾನ ಆಗಮಿಸಬೇಕು. ಇವರಿಗೆ ರಾಧಾಕೃಷ್ಣ ಬಿಲಿಯೂರು ಮತ್ತು ದಯಾನಂದ ಇವರು ಬಹುಮಾನ ಗೌರವಿಸಬೇಕು. ಸಿಟಿಕೆ ಚಿಕ್ಕಮಗಳೂರು. ತೃತೀಯ ಬಹುಮಾನ ಶ್ರೀ ವಿಷ್ಣು ಬಿಲಿಯೂರು, ಶ್ರೀ ವಿಷ್ಣು ಬಿಲಿಯೂರು ಇವರಿಗೆ ರಾಜೇಶ್ ಪಟ್ಟೆ ಮತ್ತು ಸುಧಾಕರ್. ತನ್ನ ಬಹುಮಾನ ನೀಡಿ ಗೌರವಿಸಬೇಕು. ನಮ್ಮ ಹಿರಿಯರು ಆಗಿರ್ತಕ್ಕಂಥ ರಾಜಶೇಖರ್ ಭಟ್ ಪಂಜಿಗುಡ್ಡೆ ದಯವಿಟ್ಟು ಬಹುಮಾನ ವಿತರಣೆ ಆಗಮಿಸಬೇಕು. ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಸಹಕಾರ ನೀಡಿರುವಂಥ ರಾಜಶೇಖರ್ ಪಂಜಿಗುಡ್ಡೆ ಕೂಡ ಆಗಮಿಸಬೇಕು. ಸೆಕೆಂಡ್ ಪ್ಲೇಸ್ goes to ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು, ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು. ದ್ವಿತೀಯ ಬಹುಮಾನ ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು. ಇವರಿಗೆ ಎಲ್ಲ ಅತಿಥಿಗಳು ಬಹುಮಾನ ವಿತರಣೆ ನೀಡಬೇಕು. ಸುಧಾಕರ್ ರೈ, ಚಿತ್ರರಂಗ ಸೇಡಿಯಪ್ಪು, ಗಣೇಶ್ ರಾಜೇಶ್ ಪಟ್ಟೆ, ಸುಧಾಕರ್ ಶಾಲಬಳ್ಳಿ, ಶ್ರೀಧರ್ ಯುಕೆ ಹಾಗೆ ರಾಧಾಕೃಷ್ಣ ಬಿಲಿಯೂರು, ದಯಾನಂದ ಬಿಲಿಯೂರು, ರಾಧಾಕೃಷ್ಣ ನೆಕ್ಕರ್ ಇವರೆಲ್ಲರೂ ಸೇರಿ ದ್ವಿತೀಯ ಬಹುಮಾನ ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು. ಬಹಳ ಉತ್ತಮವಾಗಿ ಆಟವಾಡಿ ದ್ವಿತೀಯ ಬಹುಮಾನ ಗಳಿಸಿಕೊಂಡಿದ್ದಾರೆ ಶ್ರೀರಾಮ್ ಫ್ರೆಂಡ್ಸ್ ಪಡ್ನೂರು. ಅಧ್ಯಕ್ಷ ಶಿಶಿರ್ ಪಿರ್ವಡಿ ತಾವು ಮತ್ತು ಲೋಕೇಶ್ ವಸಂತ, ಕ್ರೀಡಾ ಕಾರ್ಯದರ್ಶಿ ವಸಂತ ದಯವಿಟ್ಟು ಸೇರಿಸಿಕೊಳ್ಳಬೇಕು. ನಮ್ಮ ಸಂಘಟನೆಯ ಒಂದು ನಿಮಿಷ. ವಸಂತ ಕ್ರೀಡಾ ಕಾರ್ಯದರ್ಶಿ ವಸಂತ್ ಮುಂಡಾಜೆ, ಪಡ್ನೂರು ತಂಡದ ಕ್ರೀಡಾಕಾರ್ತಿ ವಸಂತ್ ಮುಂಡಾಜೆ. ಪ್ರಥಮ ಬಹುಮಾನ ಅಟ್ಯಾಕರ್ಸ್ ವಿಟ್ಲಾ,
ಅಟ್ಯಾಕರ್ಸ್ ವಿಟ್ಲ. ಪ್ರಥಮವನ್ನು ಅಟ್ಯಾಕರ್ಸ್ ವಿಟ್ಲ. ಅತಿಥಿಗಳು ದಯವಿಟ್ಟು ಮುಂದೆ ಬರಬೇಕು. ಅಧ್ಯಕ್ಷ ಶಿಶಿರ್ ಪಿರ್ವಡಿ ಮತ್ತು ಪದಕದೇಶದ ಕೀರ್ತಿ ಕುಂಜಾರ್. ಸುಧಾಕರ್ ಸರ್. ನಮ್ಮ ಹಿಂದೂ ಬಾಂಧವರ ಹುಣಸೂರಿನ ಕಬಡ್ಡಿ ಪಂದ್ಯದಲ್ಲಿ ಪ್ರಥಮ ಬಹುಮಾನ ಪಡೆದಂತ ಹಿಂದೂ ಬಾಂಧವರ ತಂಡ ಅಟ್ಯಾಕರ್ಸ್ ವಿಟ್ಲ. ಇವರಿಗೆ ಬಹುಮಾನ ವಿತರಣೆ ಇದೆ. ನಮ್ಮೆಲ್ಲರ ಗಣ್ಯರ ಉಪಸ್ಥಿತಿಯಲ್ಲಿ ಈ ಬಹುಮಾನ ವಿತರಣೆ ನಡೀತಾ ಇದೆ. ಧನ್ಯವಾದಗಳು. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂತ ಎಲ್ಲ ನಮ್ಮ ತೀರ್ಪುಗಾರರಿಗೆ, ನಿರೂಪಕರಿಗೆ, ಅದೇ ರೀತಿ ಸೌಂಡ್ ಸ್ಲೈಡ್ಸ್ ಮತ್ತೆ ಶಾಮಿಯಾನದ ವ್ಯವಸ್ಥೆ ಮಾಡಿದ ಮತಗಸ ಶಾಮಿಯಾನ ಎಲ್ಲರೂ ಕೂಡ ಧನ್ಯವಾದ ಸಮರ್ಪಿಸುತ್ತಿದ್ದೇವೆ. ನಮ್ಮ ಶ್ರೀರಾಮ್ ಫ್ರೆಂಡ್ಸ್ನ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಿದ್ದೆ. ಅದೇ ರೀತಿ ವಿಶೇಷವಾಗಿ ಈ ನಿನ್ನೆ ದಿವಸ ಮ್ಯಾಟ್ ತರಲು ನಮಗೆ ಜಯರಾಜ್, ಮಿಥುನ್, ಪ್ರಕಾಶ್, ಸವಿನ್ ಎಲ್ಲರೂ ಸಹಕರಿಸುತ್ತಾರೆ. ಅದೇ ರೀತಿ ಕ್ರೀಡಾಕೂಟದಲ್ಲಿ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು ವಸಂತ್, ತೀರ್ಥಪ್ರಸಾದ್, ನಯನ, ವಿಶ್ವನಾಥ್, ತೇಜರಾಜ್, ನವೀನ, ನಾಗೇಶ, ಮಹಾಬಲ್, ಯತೀಶ್, ಈಶ್ವರಾಜ್, ಸವಿನ್, ಸುಂದರ, ಹರೀಶ್ ಎಲ್ಲರೂ ಕೂಡ ಸಾಕಷ್ಟು ತುಂಬ ಧನ್ಯವಾದ ಸಮರ್ಪಿಸಿದ್ದೇವೆ. ಹಲೋ.